ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಾದ್ಯಂತ ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆ ಬೀಳ್ತಾ ಇರುವುದರಿಂದ ನೇತ್ರಾವತಿ ಹಾಗೂ ಇತರ ನದಿಗಳು ಉಪನದಿಗಳು ಉಕ್ಕಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಗಣೇಶ್ ನಗರವನ್ನು ಅಪಾಯಕಾರಿ ಪ್ರದೇಶ ಅಂತ ಗುರುತಿಸಿ ಇಲ್ಲಿ ವಾಸವಿರುವ 32 ಕುಟುಂಬಗಳನ್ನು ಕಳೆದ ವಾರವೇ ಸಮೀಪದ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿಗೆ ಸ್ಥಳಾಂತರಿಸಲಾಗಿತ್ತು. ಜಿಲ್ಲಾಡಳಿತದ ಸೂಚನೆಯಂತೆ ಈ ಕಾಳಜಿ ಕಾರ್ಯನಿರ್ವಹಿಸ್ತಾ ಇದ್ದು, ಇಂದು ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಭೇಟಿ ನೀಡಿ ಸರ್ಕಾರಿ ಶಾಲೆಯ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ಜನರ ಕ್ಷೇಮವನ್ನು ವಿಚಾರಿಸಿದರು. ಹಾಗೆಯೇ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕಾಗಿರುವ ಕಾರ್ಯಗಳ ಮನವಿಯನ್ನ ಜನರಿಂದ ಪಡೆದರು. ಕೆಲವೊಂದು ಎರಡನೇ ಇನ್ಸ್ಟಾಲ್ಮೆಂಟ್ ಬರೋದ್ರೊಳಗಡೆ ಅದರದಂಥ ಸಮಸ್ಯೆಗಳಿದ್ದು ನಮಗೆ ಜಿಲ್ಲಾಧಿಕಾರಿಗಳಿಗೆ ಏನು ದುಡ್ಡು 6 ಕೋಟಿ ರಿಲೀಸ್ ಆಗಿತ್ತು, ನಾವು ಅದನ್ನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕೊಟ್ಟು ಸೆಕೆಂಡ್ ಪೇಮೆಂಟ್ ಮಾಡೋದಕ್ಕೆ ಹೇಳಿದ್ದೀವಿ. ಜೊತೆಗೆ ಈ ವಾರಸುದಾರರ ಸಮಸ್ಯೆ ಅನ್ನೋದು ಅದು ಅವರ ಇದರೊಳಗಡೆ ಸರ್ಕಾರದ ಹಂತದಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟ್ ಕೊಡೋದಕ್ಕೆ ನಮ್ಮಲ್ಲಿ ರೆಡಿ ಇದೆ. ಆದರೆ ವಾರಸುದಾರರನ್ನು ಇದು ಮಾಡ್ಕೊಳೋದು ಕೆಲವೊಂದು ಹಂತದಲ್ಲಿ ಕೆಲವೊಬ್ಬರು ಅಧಿಕಾರಿಗಳಿಗೆ ನಮಗೆ ಅದು ಇದಿರಲ್ಲ. ಒಂದು 3 ಜನ ಮಕ್ಕಳಿದ್ರೆ ಯಾರಿಗೆ ಬೆನಿಫಿಟ್ ಹೋಗಬೇಕು ಅನ್ನೋದನ್ನು ಕೆಲವೊಂದು ಸಲ ಅವರೇ ಡಿಸೈಡ್ ಮಾಡಿಕೊಂಡು, ಏನು ಡಿಸ್ಪ್ಯೂಟ್ ಇಲ್ಲದೆ ಇದ್ದರೆ ನಾವು ಒಂದು ಡಿಸೈಡ್ ಮಾಡಿ ಹೇಳ್ಬೋದು. ಏನಾದರೂ ಡಿಸ್ಪ್ಯೂಟ್ ಇದ್ದರೆ ಅದು ಸಿವಿಲ್ ಮ್ಯಾಟರ್ಗಳಲ್ಲ. ಆ ಥರ ಪ್ರಕರಣಗಳು 1% ಅಷ್ಟೇ. 99%ಗಳಲ್ಲಿ ಸಮಸ್ಯೆ ಇಲ್ಲ. ಎಲ್ಲರಿಗೂ ಯಾರ್ಯಾರ್ದು GPS ಆಗಿದೆ, ತಹಶೀಲ್ದಾರ್ ಲೆವೆಲಲ್ಲಿ ಆಡಿಟ್ ಆಗಿದೆ, ಅಂಥವ್ರಿಗೆಲ್ಲರಿಗೂ ಕೂಡ ದುಡ್ಡು ರಿಲೀಸ್ ಆಗುವಂಥ ಪ್ರಕ್ರಿಯೆ ಸ್ಟಾರ್ಟ್. ಅದು GPS ಡಿಲೇ ಆಗ್ತಾ ಉಂಟು. ಅದು GPS ಏನಿಲ್ಲ, ಅದು ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಆಡಿಟ್ ಆಗೋದ್ರಲ್ಲಿ ಕೆಲವೊಂದು ಇದರೊಳಗಡೆ ಸರ್ಕಾರದಿಂದ ಈಗ ಟೋಟಲಿ ಎಂಟೈರ್ ಸ್ಟೇಟಲ್ಲಿ 334 ಕೋಟಿ, ಅದರಲ್ಲಿ ನಮ್ಮ ಜಿಲ್ಲೆಯದು ಒಂದು 6 ಕೋಟಿ ದುಡ್ಡನ್ನು ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕೊಟ್ಟಿದ್ದೀವಿ. ನಂತರ ಅವರು ನೆರೆಪೀಡಿತ ಪ್ರದೇಶವಾದ ಚಾರ್ಮಾಡಿ ಅಂತರ ಹಾಗೂ ಚಾರ್ಮಾಡಿ ಘಾಟಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಾರ್ದು